This program is brought to you by Sun Premium Refined Sunflower Oil. Powered by Citadel Developers and Amrit Noni. ಆರೋಗ್ಯದ ಭರವಸೆ. Co-sponsored by ಜನಪ್ರಿಯ ರೈಸ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಆಭರಣ ಟೈಮ್ಲೆಸ್ ಜ್ಯುವೆಲರಿ ಬ್ಯಾಂಗ್ಳೂರ್, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಮೆಕ್ಕಾಯ್, a promise of happiness, ಮಾನಸ ಅಮ್ಯೂಸ್ಮೆಂಟ್ ಪಾರ್ಕ್, KT ಸ್ಪೆಷಾಲಿಟಿ, ಭಾರ್ಗವ್ ಎಂಟರ್ಪ್ರೈಸಸ್, ದ ರೇಮಂಡ್ ಶಾಪ್, ಬರ್ತ್ ಬಿಯಾಂಡ್, ಯೂನಿಟಿ ಹಾಸ್ಪಿಟಲ್, ಬೇಬಿ ಕಾಪ್, ಪ್ರವಾಹಿ ಕ್ವಾಡ್, ಮೇಕಪ್ ಪಾರ್ಟ್ನರ್, B+, ವಾರ್ಡ್ರೋಬ್ ಪಾರ್ಟ್ನರ್, ಕಾಸ್ಟ್ಯೂಮ್ ಕಾಟೇಜ್. ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೆ. ಯಾವುದೇ ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಶ್ರೀ ವಿಘ್ನ ನಿವಾರಕ ವಿಘ್ನೇಶ್ವರನ ನಾಮಸ್ಮರಣೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಿದರೆ ಆ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಂಪನ್ನಗೊಳ್ಳುತ್ತದೆ ಅನ್ನೋದು ನಂಬಿಕೆ. ಅದೇ ರೀತಿ ವಿಘ್ನೇಶ್ವರನ ನಾಮಸ್ಮರಣೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಾಡೆಲ್ ಡೆವಲಪರ್ಸ್ ಮತ್ತು ಅಮೃತ್ ನೋನಿ. ಇದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಸ್ಪರ್ಧಾಳುಗಳಿಗೂ, ಅದೇ ರೀತಿ ನಮ್ಮ ಟಿವಿಯ ಎಲ್ಲ ಸಿಬ್ಬಂದಿಗಳಿಗೂ ಮತ್ತು ತೀರ್ಪುಗಾರರಿಗೂ, ಅದರ ಜೊತೆಗೆ ಬಂದಿರುವಂತಹ ಎಲ್ಲ ಅತಿಥಿಗಳಿಗೂ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮ ಆರಂಭಿಸೋದು ನಮ್ಮ ನಂಬಿಕೆ. ಆ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ನಡೀತದೆ ಅನ್ನೋ ನಂಬಿಕೆ ಪ್ರಕಾರ ನಾವು ಈ ಕಾರ್ಯಕ್ರಮವನ್ನು ಆರಂಭಿಸುತ್ತೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆಗಾಗಿ ಆಗಮಿಸ್ತಾ ಇದ್ದಾರೆ ನಮ್ಮ ಟಿವಿಯ ಹಿರಿಯ ಸಹೋದ್ಯೋಗಿಗಳಾದ ಕಳೆದ 17 ವರ್ಷಗಳಿಂದ ಲೆಕ್ಕ ಪರಿಶೋಧಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಶ್ರೀಯುತ ಎಡ್ವಿನ್ ಡಿಸೋಜಾ ಅವರು. ಅದೇ ರೀತಿ ಪ್ರೊಡಕ್ಷನ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಪವಿತ್ರ ಶೆಟ್ಟಿ ಮತ್ತು ನಾರಾಯಣ್ ಹೆಜ್ಮಾಡಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಭಾರ್ಗವ್ ಎಂಟರ್ಪ್ರೈಸಸ್ ರೇಮಂಡ್ಸ್ ಶಾಪ್ ಇದರ ಮಾಲಕರಾದಂತಹ ನವೀನ್ ರೈ, ಶ್ರೀಯುತ ನವೀನ್ ರೈ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅವರೊಂದಿಗೆ ನಮ್ಮ ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ರಿಯಾಜ್ ಸತ್ತಾರ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವರೊಂದಿಗೆ ನಮ್ಮ ಈ ಕಾರ್ಯಕ್ರಮದ ತೀರ್ಪುಗಾರರಾಗಿರುವಂತಹ ಶ್ರೀಯುತ ಪ್ರಮೋದ್ ಆಳ್ವಾ, ಅದೇ ರೀತಿ ಶ್ರೀಯುತ ಸೂರಜ್ ಸನಿಲ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಪ್ರೀತಿಪೂರ್ವಕ ವಿನಂತಿ. ಆರೋಗ್ಯಂ ಧನ ಸಂಪದ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ನಮ್ಮ ಈ ಕಾರ್ಯಕ್ರಮದ ತೀರ್ಪುಗಾರರಾದಂತಹ ಶ್ರೀಯುತ ಪ್ರಮೋದ್ ಆಳ್ವಾ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಸೊ ಸೀಸನ್ 5 ಸಕ್ಸಸ್ಫುಲ್ ಸೀಸನ್ 5 ಮುಗಿಸಿ 6ನ ಹತ್ರ ನಡೀತಾ ಇದ್ದೇವೆ ನಾವು. ಸೊ ಇದಕ್ಕೆ ನನ್ನನ್ನು ಒಂದು ತೀರ್ಪುಗಾರನಾಗಿ ಕರೆದಕ್ಕೆ ನಮ್ಮ ಟಿವಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಭಾಗವಹಿಸುತ್ತಿರುವಂಥ ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೂ ಆಲ್ ದ ಬೆಸ್ಟ್. ಅದೇ ರೀತಿ ಮತ್ತೋರ್ವ ತೀರ್ಪುಗಾರರಾದಂತಹ ಶ್ರೀಯುತ ಸೂರಜ್ ಸನಿಲ್ ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತುಗಳು. ಬೈದಿನ ಮಾತರೆಗಳ ಎನ್ನ ಉಡಲ್ ದಿಂಜಿನ ಸೊಲ್ಮೇಲು ಅಂಚಿನ ವೇದಿಕೆ ಡುಪ್ನ ಸರ್ವ ಗಣ್ಯತೀರಗಳ ಎನ್ನ ಉಡಲ್ ದಿಂಜಿನ ಸೊಲ್ಮೇಲು. ಸೀಸನ್ 6 ಪಂಡನೆ ಒಂಜಿ ಬಿಗ್ ಅಚೀವ್ಮೆಂಟ್ಸ್ ದಾಪಂಡ ಸೀಸನ್ 6 ಪಂಡ ಏತೋ ರಿಯಾಲಿಟಿ ಶೋ 1 or 2 ಸೀಸನ್ 3 ಸೀಸನ್ ವೈಂಡ್ ಅಪ್ ಅಪ್ನ ಬಟ್ ಇನ್ ಕುಡ್ಲಡು ಒಂಜಿ ಮಮ್ಮಿ ನಾಕಲ ಶೋ 6 ಸೀಸನ್ ಕಂಪ್ಲೀಟ್ ಮಂತ್ನಂಡ ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್ ಆ್ಯಂಡ್ ಕ್ರೆಡಿಟ್ ಗೋಸ್ ಟು ದ ನಮ್ಮ ಟಿ ವಿ ಆ್ಯಂಡ್ ನಮ್ಮ ಟಿ ವಿದ ಸಿಬ್ಬಂದಿ ವರ್ಗ ಅಂಚನೆ ಫುಲ್ ಸ್ಪಾನ್ಸರ್ಸ್ ಅದು ಏರೊಂದಕ್ಕೆ ಬೆರಿ ಬೊಟ್ಟದ ಸಹಾಯ ಮಂತಂದುಲ್ಲೆ. ಸೊ ಆಕಲೆ ಪೂರೆಗ್ಲೊಂದು ಸಂದನು ಆ್ಯಂಡ್ ಡಾನ್ಸ್ ಓವರೇ ಸಾಯ್ಬೇಕ ಒಂಜಿ ನಮ್ಮ ಟಿ ವಿಡ್ ಒಂಜಿ ಹೊಸ ಅಲೇನೆ ಸಿಸ್ಟಮ್ ಅಂತೇನೆ ಡ್ಯಾನ್ಸ್ದ ಬಗ್ಗೆ ಅವದಾದ ಪಂಡ ಕರ್ನಾಟಕದ ಮೂಲೆ ಹಿಡಿದು ಡಾನ್ಸರ್ಸ್ ನಕಲು ಬರ್ಪನ ಒಂಜಿ ಟ್ರೆಂಡ್ ಸ್ಟಾರ್ಟ್ ಅನ್ನು. ಸೊ ಆ ಟ್ರೆಂಡ್ ಇತ್ತೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಎಲ್ಲ ಕಂಟಿನ್ಯೂ ಆವಂದುಂಡು ದಾಪಂಡ ಒಂಜಿ ಖುಷಿತ ವಿಚಾರ. ಮಸ್ತ್ ಎನ್ಕ್ವೈರೀಸ್ ಔಟ್ ಆಫ್ ಲೈಕ್ ಮ್ಯಾಂಗ್ಳೂರ್ ಕೋಸ್ಟಲ್ ಕರ್ನಾಟಕದ ಬರೋದುಂಡು ಲೈಕ್ ಚಿಕ್ಕಮ್ಯಾಂಗ್ಳೂರು ಅವಡು ಗೋವಾ ಅವಡು ಅಲ್ಪ ಪೂರ ಎನ್ಕ್ವೈರೀಸ್ ಬರ್ತದೆ ಕಂಟೆಸ್ಟೆಂಟ್ಸ್ ಬರೋದಿಲ್ಲ. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ವೆರಿ ಹೈ ಟ್ಯಾಲೆಂಟ್ಸ್ ಪ್ರೆಸೆಂಟೇಷನ್ ಓವರ್ ಹಿಯರ್. ಆಲ್ ದ ಬೆಸ್ಟ್ ಟು ಆಲ್ ದ ಕಂಟೆಸ್ಟೆಂಟ್ಸ್. ಥ್ಯಾಂಕ್ ಯು ಸೋ ಮಚ್. ಭಾಗವಹಿಸಿದಂಥ ಎಲ್ರಿಗೂ ಧನ್ಯವಾದಗಳು. ದಯವಿಟ್ಟು ನಿಮ್ಮ ಆಸನವನ್ನು ಸ್ವೀಕರಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಹಾಯ್ ಮಾತರೆಗಳ ನಮಸ್ತೆ. ಎಂಕುಲ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 6
ಮೆಗಾ ಆಡಿಷನ್ ರೌಂಡ್ ಉಡುಲೆ ಯಾನಂತೂ ಮಸ್ತ್ ಎಕ್ಸೈಟೆಡ್ ಆದುಲೆ ಅವತ್ತಂದೆ ಎನ್ನೊಟ್ಟಿಗೆ ಇನ್ನು ಕುಡೊಂಜಿ ನಮ್ಮ ಸ್ಪೆಷಲ್ ಹೊಸ ಜಡ್ಜ್ ನಮ್ಮ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಫ್ಯಾಮಿಲಿಗೆ ಆ್ಯಡ್ ಆವೊಂದುಲ್ಲೇರ್ ಅವು ಏರ್ಲಾತ್ ಮಿಸ್ಟರ್ ಪ್ರಮೋದ್ ಆಳ್ವ ಸೊ ಪ್ರಮೋದ್ ಆಳ್ವ ಪಲ್ಲೆ ಎಂಚ ಫೀಲ್ ಆವೊಂದುಂಡು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಆಡಿಷನ್ಸ್ ಬೈದರ್ ಟಾಪ್ ಸೀಸನ್ 5 ಮುಗೀತದ ಈ ರೆಕಾರ್ಡ್ ಪಂಡಿನಂಚನೆ ಒಂಜಿ ರಡ್ ಇವನ್ ಈಗ ನ್ಯಾಷನಲ್ ಚಾನೆಲ್ಡೆಲ್ಲ ಒಂಜಿ ರಡ್ ಸೀರೀಸ್ ಮಾಲ್ಪೇರ್ಬೇಕು ಐನು ಅಡೇನೆ ಮುಗಿಪೇರು ಸೊ ಸೀಸನ್ ಸೂಪರ್ ಹಿಟ್ 5 ಮಾಲ್ತದಿತ್ತ 6 ಸ್ಟಾರ್ಟ್ ಮಾಲ್ತೊಂದುಲ್ಲರ್ ಸೊ ಯಾನೆ ಮಸ್ತ್ ಎಕ್ಸೈಟೆಡ್ ಉಳ್ಳೆ ಬಕ್ಕ ಇಂಕ ಒಂಜಿ ಮಸ್ತ್ ರೆಸ್ಪಾನ್ಸಿಬಿಲಿಟಿ ಇರ್ಲಿ ಎಸ್ ಆಫ್ ಕೋರ್ಸ್ ಸೊ ದಾದ ಪನ್ಪೇರೈಟ್ ಸೋನೆ ಪೆ ಸುಹಾಗ ಪನ್ಪೇರತೆ ಸೊ ಏನೊಂಜಿ ಲೇದರ್ ಮಸ್ತ್ ಒಂದು ಫೇತ್ ಇದ್ ಲೇದರ್ ಸೊ ಡೆಫಿನೆಟ್ಲಿ ಏನನ್ನ ಈ ಕುಲ್ಲಾದಿನ ಪ್ಲೇಸಿಗೆ ಡೆಫಿನೆಟ್ಲಿ ಎನ್ನ ಎಕ್ಸ್ಪೀರಿಯನ್ಸ್ ಡ್ಯಾನ್ಸ್ದ ಜಸ್ಟಿಸ್ ಮಲ್ಪ ಡೆಫಿನೆಟ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ದ ಕಂಟೆಸ್ಟೆಂಟ್ ಓಕೆ ಶ್ಯೂರ್ ನನ್ನ ಲೇಟ್ ಮನ್ನ ಬರ್ಚಿ ಸೊ ಫಸ್ಟ್ ಕಂಟೆಸ್ಟೆಂಟ್ ಲೆಪ್ಪುಗಾನೆ ಡೆಫಿನೆಟ್ಲಿ ವಿಲ್ ಸ್ಟಾರ್ಟ್ ದ ಮೆಗಾ ಆಡಿಷನ್ಸ್ ಆಲ್ ದ ಬೆಸ್ಟ್ ಇರೇಗ್ಲ ಆ್ಯಂಡ್ ಎಂಕೆ ಆನೆ ಆಲ್ ದ ಬೆಸ್ಟ್ ಪನ್ನೊಂದಲ್ಲ ಸೊ ದ ಫಸ್ಟ್ ಕಂಟೆಸ್ಟೆಂಟ್ ಈಸ್ ಹಲೋ ಹಾಯ್ Hi, hello. ವೆಲ್ಕಮ್ ಟು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 6 Thank you. ಆ್ಯಂಡ್ ಮೇ ಐ ನೋ ಯುವರ್ ಕನ್ನಡ ತುಳು Tulu. ತುಳು ಬರ್ಕೊಂಡು ವೆರಿ ಗುಡ್ ಆ್ಯಂಡ್ ಇರ್ನ ಪುದರ್ ಒಲ್ಪರ್ದ್ ಬೈದರ್ ಪನ್ನೊಲಿಯೆ Actually, I'm Bombay dalle. ಓಕೆ And mool settle ate Mangalore. BJ idulpe. Utpune. ಬಿಜೆ ಇರ್ದು ಸೊ ಬಾಂಬೆಡ್ದು ಇಡೆ ಬರ್ತದೆ ಏತು ವರ್ಷ 10 years and 11 years and. ಓಕೆ ಫುಲ್ ಕನ್ಫ್ಯೂಷನ್ ಎನಿವೆ ಗ್ರೇಟ್ ಜಾಬ್ ಯು ಕಮ್ ಹಿಯರ್ ಹೆಂಗೆ ಮಸ್ತ್ ಪ್ರೌಡ್ ಫೀಲ್ ಆವಂಡ್ ಲುಕಿಂಗ್ ಫಾರ್ವರ್ಡ್ ಫಾರ್ ಎ ಗುಡ್ ಪರ್ಫಾರ್ಮೆನ್ಸ್ ಬೈ ಯು ಆಲ್ ದ ಬೆಸ್ಟ್ ಕೀಪ್ ರಾಕಿಂಗ್ Thank you. ಎಸ್ Thank you, sir.
ಹಲೋ ಮ್ಯಾಮ್, ನಮಸ್ತೆ. ನಮಸ್ತೆ ಸರ್. ಎಂಚೋಲ್ಲರ್ ಹುಷಾರು. ಇರ್ನ ಪುದರ್ ಎಂಕ್ ಗೊತ್ತಾಯ್ತು. ಸುನೀತಾ ಸುನೀತಾ ಶೆಟ್ಟಿ. ಸುನೀತಾ ಶೆಟ್ಟಿ. ಸೊ ಎಂಚಾನ್ ಮ್ಯಾಮ್ ಇರೆಗ್ ಪರ್ಫಾರ್ಮೆನ್ಸ್ ಮಸ್ತ್ 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 ಖುಷಿ. ಮಸ್ತ್ ಖುಷಿ. ಸೊ ಇರ್ನ ಮದರ್ ಟಂಗ್ ದಾದ ಇರೆಗ್ ಇರ್ ಯೂಶಲಿ ತುಳು ತುಳು ಅತ್ತ ಹಿಂದಿಲ ಇರ್ ಪ್ರಾಂಪ್ಟ್ ಆದ್ ಪಾತಿಲ್ವ. ಸೊ ಇರೆಗ್ ಹಿಂದಿ ಬರ್ಪುಂಡು ಎಂಕ್ಲೆಗ್ ಪ್ರಾಪರ್ ಅದು ಗೊತ್ತಾ ಒಂದಿತ್ತು ದಯಪಂಡ ಇರ್ನ ಪ್ರತಿಯೊಂದು ಲಿರಿಕ್ಸ್ನ ಇರ್ ಭಾರಿ ಶೋಕು ಗ್ರೇಸ್ಫುಲ್ ಆದ್ ಮಾಡ್ತಾರೆ. ಯೂಶಲಿ ದಾದಾಪುಂಡು ಇರೆಗ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತಂದ ನಮ್ಮ ಲಿರಿಕ್ಸ್ ದಾದನ ಒಂದು ಪುಡು ನಮ್ಮ ಮೂಮೆಂಟ್ ದಾದನ ಮಲ್ತೊಂದುಪ್ಪ. ಬಟ್ ಇರ ಸಾಂಗ್ಸ್ ಆಟ್ ಯೂಸ್ ಟು ಆತಾರೆ ಕೇಂದ್ರ. ಸೊ ಅಲ್ಲಿ ಲಿರಿಕ್ಸ್ನ ಎಡ್ಡ ಇರ ಎಕ್ಸ್ಪ್ರೆಸ್ ಮಾಡ್ತಾರೆ. ಎನಿವೇ ಆಲ್ ದ ಬೆಸ್ಟ್. ತೂಕ ದಾದಾಪುಂಡು ರಿಸಲ್ಟ್. ಹಾಯ್ ಸುನೀತಾ. ಹಾಯ್. ಎಂಕಿರ್ನ ಪರ್ಫಾರ್ಮೆನ್ಸ್ ಮಸ್ತ್ ಇಷ್ಟ ಆಯ್ನೆ. ದ ನಾಲೆಜ್ ಆಫ್ ದ ಲಿರಿಕ್ಸ್ ಅವು ಆಲ್ರೆಡಿ ಪಂಡೇರು. ಎವ್ರಿ ಲಿರಿಕ್ಸ್ಗೆ ಒಂಜಿ ಡಿಮಾಂಡ್ ಪುಂಡು ಸ್ಟೆಪ್ಸ್. ಆ ಡಿಮಾಂಡ್ ನೀರು ಫುಲ್ಫಿಲ್ ಮಾಡ್ತಾರೆ. ಲೈಕ್ ನಾರ್ಮಲಿ ಎಂಕ್ಲೆ ಬಾಲಿವುಡ್ ಸರೋಜ್ ಖಾನ್ ಇಂಚಿಂದ ಸ್ಟೆಪ್ಸನ್ನು ಇನ್ಕ್ಲೂಡ್ ಮಾಡ್ತಾರೆ, ಡ್ಯಾನ್ಸನ್ನು ಸೆಟ್ ಮಾಡ್ತಾರೆ. ಅಂಚಿಂದ ಒಂದು ಹೆಂಗೆ ಕ್ಲಿಯರ್ ತಿಕ್ಕನ್. ಬಟ್ ಸಿನ್ಸ್ ಇಟ್ಸ್ ಎ ಕಾಂಪಿಟೇಷನ್ಸ್ ಐ ವಾಂಟೆಡ್ ಟು ಸಿ ಎ ಮೋರ್ ಎನರ್ಜಿ ಆ್ಯಂಡ್ ಫುಟ್ ವರ್ಕ್ ಹಿಜಂಡ್ ಮೋರ್ ಆಫ್ ಹ್ಯಾಂಡ್ ವರ್ಕ್ ಇತ್ತಂಡು ಎಂಕ್ ಫುಟ್ ವರ್ಕ್ ತುಯರತಿಕ್ಕಿಜಿ ಆ್ಯಂಡ್ ಎನರ್ಜಿ ಒಂಚೂರು ಬೋರ್ಡ್ ಇತ್ತಂಡು. ಸೊ ಸಿನ್ಸ್ ಇಟ್ಸ್ ಎ ಟಫ್ ಕಾಂಪಿಟೇಷನ್ ಆ್ಯಂಡ್ ಮಸ್ತ್ ಕಂಟೆಸ್ಟೆಂಟ್ಸ್ ಬರೋಲ್ಲಿ ರೈಟ್ ನೌ ವಿಲ್ ಕೀಪ್ ಯು ಫಾರ್ ದ ಪೆಂಡಿಂಗ್ ಬಟ್ ವಿ ವಿಲ್ ಕಾಲ್ ಯು, ವಿಲ್ ಗೆಟ್ ಬ್ಯಾಕ್ ಟು ಯು. ಓಕೆ, ಫಿಂಗರ್ ಕ್ರಾಸ್ಡ್. ಆಲ್ ದ ಬೆಸ್ಟ್ ಟು ಯು. ಐ ವಾಂಟ್ ಟು ಸಿ ಯು ಸ್ಮೈಲಿಂಗ್ಲಿ ಗೋಯಿಂಗ್ ಫ್ರಮ್ ಹಿಯರ್. ಓಕೆ, ಆ್ಯಂಡ್ ಕಮ್ ಬ್ಯಾಕ್ ವಿತ್ ದ ಬ್ಯಾಂಗ್ ಆನ್ ಇಫ್ ಯು ಗೆಟ್ ಸೆಲೆಕ್ಟೆಡ್. ಎಸ್, ಅವೊಂದು ಪ್ರಾಮಿಸ್ ಮನ್ಪ್ಲೆ ಸೆಲೆಕ್ಟ್ ಆಂಡ ಒಂಜಿ ಬ್ಯಾಂಗ್ ಆನ್ ಬರ್ಪೆ ಅಂತ. Yes. Promise, sir. Yes. Yes, okay. sure, All the sure. best to you. Thank you. Thank you, sir. ಹಾಯ್ ನವನೀತಾ. ಹೆಲೋ. ಎಂಚೋಲ್ಲರ್ ಯಾನ್ ಸೌಖ್ಯ ಈರೆಂಚೋಲ್ಲರ್. ಸೂಪರ್. ಓಲ್ಪರ್ದು ಬರ್ತೀನಿ ನವನೀತಾ. ಇರ್ನ ಬಗ್ಗೆ ಒಂಚೂರು ಇಂಟ್ರಡಕ್ಷನ್ ಕೊರ್ಲತ್ತ. ವಾ ಡಾನ್ಸ್ ಫಾರ್ಮ್ಸ್ ಟ್ರೈನ್ ಆತಾರೆ ಬೊಕ ಡಾನ್ಸ್ ಪಂಡ ದಾಯಿ ಇಷ್ಟ ಈ ವೇದಿಕೆ ನೀರು ದಾಯಿ ಸಿಲೆಕ್ಟ್ ಮಾಡ್ತಾರೆ. ಸೊ ಇರ್ನ ಬಗ್ಗೆ ಅಂತ ಪಲ್ಲೆ ಎನ್ನಬುದ ನವನೀತ ಪ್ರಶಾಂತ್. ಯಾನು ಉಡುಪಿಡ್ದು ಬೈದೆ. ಓಕೆ. ಡಾನ್ಸ್ ಪಂಡ ಮಸ್ತ್ ಇಷ್ಟ ಕಿನ್ನೆಡ್ದು ಇಂಚಿಲ್ಲ. ಓಕೆ. ಎಂಕು ಒಂದು ವೇದಿಕೆ ಡಾನ್ಸ್ ಮನ್ಪುಡ್ ಬಂದು ಏನನು ಬೋರ್ಡ್ ಪಂದು ಎಂಕ್ ಪನ್ನಿ ಎನ್ನ ಸರ್ ಎನ್ನಟ್ಟು ಬೈದೇರು ಇಜಿನ ಹೆಂಗೆ ಗೊತ್ತಿತ್ತಿಜಿ. ಸೊ ಆರು ಪಂಡೇರು ಒಂದು ಎನ್ನಡ್ಲ ಜಾಸ್ತಿ ಆರ್ನ ಡ್ರೀಮ್. ಓ, ಸೊ ಈ ಸರ್ನ ಡ್ರೀಮ್ ಅನ್ನು ಫಿಲ್ಮ್ ಅಲ್ತಾರೆ ಬೋಡದು ಬೈದ ಒಂತೆ ಅಂಚೇನೆ ಎಂಕಲ ಬೋರ್ಡು ಅದಕ್ಕೋಸ್ಕರ ಬೈದೀನಿ. ಸೊ ಇರ್ನ ಹಾಬಿ ಬರೀತಾರೆ ಲಿಸನಿಂಗ್ ಸಾಂಗ್ಸ್ ಒಂದು ಅವು ಹಾಬಿ ಅಪ್ಪಂಡ ದಾದ ನಿಂಗೆ ದಾದ ಬರೆಯೋಡು ಗೊತ್ತಾಯ್ತು ಈಗ ಅವೇನು ಬರೀನಿ ಈಗ ದಾದ ಬರೆಯೋಡು ಅಂತ ಗೊತ್ತಾಯ್ತು. ಒಂಜಿ ಫಾರ್ಮ್ ಫಿಲ್ಮ್ ಅಂತೀನ ರೆಡಿ. ಎನಿವೆ ಆಲ್ ದ ಬೆಸ್ಟ್. ಡೂ ಯುವರ್ ಬೆಸ್ಟ್. Thank you. Thank you Navneeta. Hi Navneeta. Hello. Here must powerful ad paatirer tata paatirer ekade but in a performance lunch and okay very good performance on bang on energy in auditions gondu board itna enka and you started with a Bollywood song and with a Bollywood form I konju board itna attitude gimmick onji edde onji energy and in kola onji an dance mommy dance audition dije ola college student audition dole a feel courier very so good much. Good energy tu kananu judge uller dada pan perandu okay all the best to you thank you
ಹಾಯ್ ನವನೀತಾ. ಹೆಲೋ ಸರ್. ಸೂಪರ್. ಎಂತ ಪಾತಿರ ಅದೇ ಎನರ್ಜಿ ಪರ್ಫಾರ್ಮೆನ್ಸ್ಲ ಮಾಡ್ತಾರೆ. ಕಾಸ್ಟ್ಯೂಮ್ಲ ಶೋ ಕೂಡ ಡಿಸೈನ್ ಮಾಡ್ತಿದ್ದಾರೆ. ಜಾಸ್ತಿ ಲಜ್ಜಿ ಏತ್ ಬೋರ್ಡು ಆತೆ ಒಂಜಿ ಸಟಲ್ ಆತಿನ ಒಂಜಿ ಮಸ್ತ್ ಗಿಜಿ ಬಿಜಿ ಇಚ್ಛೆ ಅಂದೆಲ್ಲ ಓಕೆ ಒಂಜಿ ಸಟಲ್ ಆದಿ ಈ ಡಾನ್ಸ್ಗೆ ಏತ್ ಬೋರ್ಡು ಆತೆ ಪ್ರಿಪೇರ್ ಆದ್ ಬರ್ತಾರೆ. ದಿಸ್ ಇಸ್ ಒಂದು ಪ್ರಾಪರ್ ಆಡಿಷನ್ಸ್ಗೆ ಏತ್ ಬೋರ್ಡು ಆತೆ ಪ್ರಿಪೇರ್ ಮಾಡಿ ಬರ್ತಾರೆ. ಸೊ ಎನ್ನ ಪ್ರಕಾರ ಇರೆಗ ಡಾನ್ಸ್ ಮಾಮಿ ಡಾನ್ಸ್ ಒಂಜಿ ಎಡ್ಡ ಜರ್ನಿ ಉಂಡು. ಥ್ಯಾಂಕ್ ಯು. ಬಟ್ ದಾದ ಗೊತ್ತೆ ಪ್ರಮೋದ್ ಎಂಕ್ ಕೆಲವೊಂಜಿ ಕಡಾರ್ನ ಸ್ಟೆಪ್ ಫಿನಿಶಿಂಗ್ ಒಂಚೂರು ವರ್ಕ್ ಮನ್ಪೊಡಾರ್ ಆತ ಅವು ವರ್ಕ್ ಮನ್ಪುನ ಆರ್ ಒಂಜಿ ಎಡ್ಡೆ ಡಾನ್ಸರ್ ಅದ್ ಬರೋಲಿ. ಬಟ್ ಇತ್ತ ದಾದ ಮನ್ಪುಗ ನಮ್ಮ ಸೆಲೆಕ್ಟ್ ಮನ್ಪನ ಅವೇ ಆರು ಐ ಥಿಂಕ್ ನವನೀತ ಸ್ಟೆಪ್ ಫಿನಿಶ್ ಮನ್ಪೊಲ್ಯ ಇರೆಗೆ ಎಂಚ ಇತ್ತೊಂದು ಸ್ಪಾಟೆಡ್ ಸಾಂಗ್ ಪಾಂಡ ಇರೆಗೆ ಮನ್ಪೊಲ್ಯ ಓಕೆ ಅತ್ ಮನ್ಪೊಲಿ ಇಜ್ಜ ಎಂಕ್ಲೆ ಕಾನ್ಫಿಡೆನ್ಸ್ ಬೋರ್ಡ್ ಕಾನ್ಫಿಡೆನ್ಸ್ ಕಂಟೆಂಟ್ ದಾಪಂಡ ಸೀಸನ್ 6 ಮಸ್ತ್ ಟಫ್ ಉಂಡು ಈ ಸಲ. ಓಕೆ ಮ್ಯೂಸಿಕ್ ಪಾಂಡ ಡಾನ್ಸ್ ಮನ್ಪೊಲಿ ಟ್ರೈ ಮನ್ಪೊಲಿ ಅವೇ ಸಾಂಗ್ ಪಾಡುವ ಬಟ್ ಅವು ಸ್ಟೆಪ್ ಒಪ್ಪರೆ ಬಲ್ಲಿ ಬೇತೆ ಇರೆಗೆ ಹೋಗಿ ಗೊತ್ತುಂಡು ಅವು ಮನ್ಪೊಲಿ. ಓಕೆ ಓಕೆ ಪಾಡ್ಗನೆ. ಸೊ ವಿಲ್ ಹ್ಯಾವ್ ದ ಮ್ಯೂಸಿಕ್ ಪ್ಲೀಸ್. Congratulations, Navanita. Congratulations, you are directly selected for the next round. Thank you so much. Yan dai unden manta banda ir must confident adittar. So irna confidence level odamutta sustain upon board it and you did it. And congratulations in the contestants we are looking for in the auditions. Okay? Okay. Okay, all the best to you and especially Dance Mommy Dance season 6 avadavara we have special something as a memory for the auditions round. That is we have something for the golden medal for the selected contestant. So please come and take your golden medal today. Congratulations. Namaste. Namaste. Welcome to auditions round. Thank you. Olparth Baidar inna details onchu panole. ಎನ್ನ ಪುದರ ದಿವ್ಯಾ ಉಜಿರೆ ಬೆಳ್ತಂಗಡಿ ತಾಲೂಕುರ್ದು ಬರ್ತದೆ. ಓಕೆ ಬಾರಿ ದೂರದ್ದು ಬೈದರ್ ವೆರಿ ಗುಡ್. ಎಸ್ ಪನ್ಲೆ ಡ್ಯಾನ್ಸ್ ಬಂಡ ಮಸ್ತ್ ಇಷ್ಟ ಬಟ್ ಒಲ್ಲ ಒಂದು ದೆತ್ತೊಂದಿಜಿ ಕೊರಿಯೋಗ್ರಾಫ್ ದೆತ್ತೊಂದಿಜಿ ಓಕೆ ಯಾನೆ ಓಣಾದ ಚೂರು ಮನ್ಪೆಂದ್ ಸೊ ಬೆಳ್ತಂಗಡಿದು ಈರು ಒರ್ತಿಯ ಕೊರಿಯೋಗ್ರಫಿ ಮಂತದು ಇಡಮುಟ ಬೈದರ್ ಇಲ್ಲ ಡೇರ್ ಸಪೋರ್ಟ್ ಮನ್ಪೆರಿ ಡ್ಯಾನ್ಸ್ಗೆ ಇಲ್ಲೆಲ್ ಪಂಡ ಹಸ್ಬೆಂಡ್ ದೂರ ಡಿಪ್ಪುಣ ಆಂಡ ಪೋಲ ಪಂಡಿರು ಅರ್ ದೂರಡೆ ಫೋನ್ ಮನ್ಪ ಅಂತಾರೆ ಪೋಲ ಡಾನ್ಸ್ ಮನ್ಪ ಎನ್ನ ಸಪೋರ್ಟ್ ಕೇಂಡೆ ಪೋವಡ ಅಂದ್ ಪೋಲ ಟ್ರೈ ಮನ್ಪುಣಿಕ್ ಇಷ್ಟ ತಾ ಬಂದಿರು. ಸೊ ಪ್ರಿಪರೇಷನ್ಸ್ ಏ ದಿನದಿಂಚ ಪ್ರಾಕ್ಟೀಸ್ ಮಂದರ್ ಡಾನ್ಸ್ ಮಮ್ಮಿ ಡಾನ್ಸ್ಗೆ ನಾನು 3 days ಪ್ರಾಕ್ಟೀಸ್ ಎಂಚ ಗೊತ್ತಾಂಡ ಆಡಿಷನ್ ಉಂಡಂದು ದುಂಬೆ ಗೊತ್ತಿತ್ತನ ಅತ್ ಅವು ಮಗಲು ಡ್ಯಾನ್ಸ್ ಕ್ಲಾಸ್ ಪೋಪಾಲ್ ಓಕೆ ಹಿಪ್ಪಾಯ್ಸ್ ಕ್ರೀ ಊಜಿರೆಂದ್ ಓಕೆ ಆರ್ ಸಹನ್ ಸರ್ ಸ್ಟೇಟಸ್ ಪಾಡ್ದಿತ್ತೇರ ಅವೇನು ತೂದು ಟ್ರೈ ಮಂತನ ಸೊ ಇರ ಸ್ಟೇಟಸ್ ಮೂದಿನರ್ ದುಂಬೆ ಗೊತ್ತಾಯಿನ್. ಓಕೆ ಎನಿವೇ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಅಂಡಲ್ಲ ಒಂಜಿ ಎಡ್ಡೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮನ್ಪೋಯಾನ್. ಆಲ್ ದ ಬೆಸ್ಟ್ ಇರೆ ಗೆಡ್ಡೆ ಮನ್ಪ್ಲೆ. ಓಕೆ ಥ್ಯಾಂಕ್ ಯು. ಕಣ್ಣು ಹೊಡಿಯಾಕ ಮೊನ್ನೆ ಕಲಿತಾನಿ ನೀನ ಹೇಳಲೆ ಮಗನ ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ ಎಲ್ಲ ಕಡಿಯಾಕ ನಿನ್ನೆ ಕಲಿತಾನಿ ಗಲ್ಲ ಚಾಚಲ ಮಗನ ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ ಭಾಳ ಲವ್ ಮಾಡಿ ನೀ ಹೆಂಗರ ತಡಕಳ್ಳಿ ಹೇಳದ ನಾ ಹೆಂಗಿರ್ಲಿ 100 ಮಕ್ಕಳು ಬೇಕು 50 ನಿಂಗಿರ್ಲಿ ಇನ್ನು 50 ನಂಗಿರ್ಲಿ ಸರ ಅರ್ಜೆಂಟ್ ಐತಿ ರೊಟ್ಟಿ ಜಾರಿ ತುಪ್ಪಕ ಬೀಳಿ ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ. ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್.
ಸೊ ಇರೇಗ ಎಂಚಾಂಡ್ ಇರೇಗ ಮೂಜಿ ದಿನ ಪ್ರಾಕ್ಟೀಸ್ ಯಾವುಂದಾಂಡ ಇಜ್ಜಿಂದಾಂಡ ಓಕೆ ಫಸ್ಟ್ ದಾದ ಇರೇನು ಅಪ್ರಿಷಿಯೇಟ್ ಮಲ್ಪ ಬಂಡ ಆತು ದೂರವ್ರದ್ದು ಬತ್ತದು ಒಂಜಿ ಅಟ್ಲೀಸ್ಟ್ ಒಂಜಿ ಟ್ರೈ ಮಲ್ಪುಗ ಅಂದೊಂಜಿ ಇರ್ನ ಆ ಕಾನ್ಫಿಡೆನ್ಸ್ ಲೆವೆಲ್ ಉಂಡತ್ತೆ ಅವು ಎಂಕ್ಲೆ ಭಾರಿ ಖುಷಿ ಅಂತ ಬಂಡ ಯೂಶ್ವಲಿ ಹೌಸ್ ವೈಫ್ಸ್ ಇರೇಗ ಒಂಜಿ ಮದ್ನಾಯ್ ಬಕ್ಕ ಅಕ್ಲೆ ಒಂಜಿ ಆ ಕಾನ್ಫಿಡೆನ್ಸ್ ಲೆವೆಲ್ ಅಕ್ಲೆ ಪಂಡ ಅಕ್ಲೊಂಜಿ ಅಕ್ಲ ಫ್ಯಾಮಿಲಿದೊಟ್ಟಿಗೆ ಪಡವದ ಅಕ್ಲ ಜೋಕ್ಲೊಟ್ಟಿಗೆ ಅವಡ ಅಕ್ಲ ಮಾಮಿನ ಅಕ್ಲ ಅವೇ ಅಕ್ಲ ಲೈಫ್ ಒಂದು ಎಂಜಾಯ್ ಇಟ್ಸ್ ಗುಡ್ ಆಲ್ಸೋ ಬಟ್ ಐತ ಮಿಡಿಲ್ಡ್ ಒಂಜಿ ಟೈಮ್ ದೆತ್ತೊಂದು ಎಂಕ್ಲನೆ ಒಂಜಿ ಹಿಡನ್ ಟ್ಯಾಲೆಂಟ್ ಉಂಡು ಈರೇ ಪಂಡರ್ ಎನ್ನ ನೇಬರ್ಸ್ನ ಅಕ್ಲೆಗ್ಲ ಗೊತ್ತಿಜ್ಜಿ ಅನ್ ಬೈದಿನ ಅಂದು ಸೊ ಇರೇ ಕೊಂಚ ಕಾನ್ಫಿಡೆನ್ಸ್ ಇತ್ತಂಡತ್ತ ಇಂಕ ಭಾರಿ ಖುಷಿ ಅಂಡ್ ಒಂಜಿ ಮಲ್ತದ ಪರ್ಫಾರ್ಮೆನ್ಸ್ ಮಲ್ತು ಪೋಗ ಇಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಒಂಜಿ ಎಲ್ಲ ಬಾಲ ಎಂಕ್ಲೆ ಒಂಜಿ ಓ ಎತ್ತು ಇನೋಸೆಂಟ್ ಒಂಜಿ ಬಾಲ ಒಂಜಿ ಎಲ್ಲ ಎಂಕ್ಲೆಗೆ ಅಂಚ ಫೀಲ್ ಅಂಡ್ ಬಟ್ ನೀಡ್ ಲಾಟ್ ಆಫ್ ಪ್ರಾಕ್ಟೀಸ್ ಎನ್ನ ಪ್ರಕಾರ ಇದೇ ಒಂಜಿ ಎಡ್ಡೆ ಕೊರಿಯೋಗ್ರಾಫರ್ಸ್ ಪತ್ತೊಂದು ಒಂಜಿ ವೇಳೆ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಂಡ ಒಂಜಿ ಎಡ್ಡೆ ಕೊರಿಯೋಗ್ರಾಫರ್ ಪತ್ತೊಂದು ಒಂದು ಎಡ್ಡೆ ಸಾಂಗ್ಸನ್ನು ಸೆಲೆಕ್ಟ್ ಮಾಡ್ತದೆ ಸೊ ಇರೇಗ ಆಲ್ರೆಡಿ ಇಂಟ್ರೆಸ್ಟ್ ಇತ್ತಿನ ಕಾರಣ ಇರೇಗ ಇಟ್ಸ್ ವೆರಿ ಈಸಿ ದಯಪಂಡ ಇಂಟ್ರೆಸ್ಟ್ ಇಚ್ಚಂದಿನ ಅಕ್ಲೆಗ್ ನಮ್ಮಲ್ಲಿ ಎತ್ತದ ಕಲ್ಪ ಅದನ್ನು ಮಲ್ತು ನಾವು ಏತ್ ಪಂಡಲ್ಲ ಆತೆ ಸೊ ಒಂಜಿ ವೇಳೆ ಸೆಲೆಕ್ಟ್ ಆಂಡ ಒಂಜಿ ಎಡ್ಡೆ ಕೊರಿಯೋಗ್ರಾಫರ್ ಪತ್ತದು ಆಯ್ನ ತೀರ್ನ ಬೆಸ್ಟ್ ಕೊರ್ಲೆ ಒಂತ ಆಯ್ನ ತೀರ್ ಕಾಂಪಿಟೇಷನನ್ನು ಸೀರಿಯಸ್ ದತ್ತ ನೋಡೊಂದು ನಾನು ಇಷ್ಟಪಡು ಥ್ಯಾಂಕ್ ಯು ಸೋ ಮಚ್ ದಿವ್ಯಾ ಎಸ್ ಎಂಕಿರ್ನ ಡಾನ್ಸ್ ಇಷ್ಟ ಇಂದಾರ ಗೊತ್ತೆ ಕಾನ್ಫಿಡೆನ್ಸ್ ಲೆವೆಲ್ ಇಡೀ ಸಾಂಗ್ನು ಎಂಜಾಯ್ ಮಂತದ್ದು ಸ್ಮೈಲ್ ಮಂತೊಂದಿತ್ತಾರೆ ಈರ್ ಪಂಡರ್ ಒಂಜಿ ಡಾನ್ಸ್ ಕೊರಿಯೋಗ್ರಾಫರ್ನ ಸ್ಟೇಟಸ್ ತೂದು ಇರೇ ಗೊತ್ತಾನ ಈರ್ ಅಡ್ಡ ಕೊರಿಯೋಗ್ರಫಿ ಬೈದುಂಡಲ್ಲ ಒಂಜಿ ಎಡ್ಡೆ ಪರ್ಫಾರ್ಮೆನ್ಸ್ ಬೈದು ಸೊ ಸದ್ಯಕ್ಕೆ ಏನಿರೇನಿತ್ತ ಪೆಂಡಿಂಗ್ ದೀಪ ಸೊ ತೂಕ ದಾದಾಪುನ ನಲ್ಲ ಒಂಜಿ ಮಸ್ತ್ ಕಂಟೆಸ್ಟೆಂಟ್ಸ್ ಬರ್ರೆ ಉಲ್ಲೇರೆ ಬಟ್ ಈರ್ ಅಲ್ತದ ಇಡಮುಟ್ಟ ಓನ್ ಟ್ರೈ ಮಂತ್ ಬೈದಿನಕ್ಕೆ ಹ್ಯಾಟ್ಸ್ ಆಫ್ ದಿವ್ಯಾ ಈ ಎನರ್ಜಿ ಪಲುಪಡಿಲ್ದ ಓಕೆ ಆಲ್ ದ ಬೆಸ್ಟ್ ಯು ಥ್ಯಾಂಕ್ ಯು Hi sir. ಹಾಯ್ ಹೌ ಆರ್ ಯು I am fine sir. ಯು ಆರ್ ಫ್ರಮ್ ವಿಚ್ ಪ್ಲೇಸ್ I am from Mangalore. ಫೈನಲಿ ಉಡುಪಿರ್ದು ಬರ್ತೀರು ಬೊಕ್ಕ ಎಂಕ್ಲೆ ಬೆಳ್ತಂಗಡಿದು ಬರ್ತೀರು ಪ್ರಮೋದ್ ಸಾರಿ ಫಾರ್ ದ ಇಂಟರಪ್ಷನ್ಸ್ ಯಾನು ಪಂದ್ರೆ ಇಷ್ಟಪಡಪ್ಪೆ ಮೇರ್ ಸೀಸನ್ 5 ಬೈದೇರು and she's continuously fighting for that. Thank you That's sir. a good spirit and good sign from you. Thank you sir. And ಇಷ್ಟಪಡ ಪರ್ನ ಬಗ್ಗೆ ಲಾಸ್ಟ್ ಸೀಸನ್ ಡೇ ಅಂತೇರಿದೆ she's a doctor, she's a model and she's a triplet kids you have no yes okay and very good you came back yes, and sir. last time 8th round sir pass ಆದಿತ್ತರ 2 rounds sir. yes our audition select adu 2 rounds finish mandere ಈ ಸಲ ವಿನ್ ಆದೆ ಪೋಡಿ Thank you sir. So how is the I will try my best. yes how is the preparation this time did you go for any extra Yes, training sir. Yes sir, I Yes. joined the Upasana dance class, so Okay. she has done the choreography. I hope you like it. I hope not me we both should like this okay Yes, and sir. all the best Irege at the performance word okay ಆಲ್ good ದ luck ಬೆಸ್ಟ್ Thank you sir. उई माँ ये क्या हो गया उनकी गली में दिल खो गया इंडिया हो तो ढूंढ भी लूं मैं दिल ना ढूंढा जा उई माँ ये क्या हो गया उनकी गली में दिल खो गया इंडिया हो तो ढूंढ भी लूं मैं दिल ना ढूंढा जा हाय दिल ना ढूंढा जा आजकल तेरे मेरे प्यार के चर्चे हर जबान पर सबको मालूम है और सबको खबर हो गई आजकल तेरे मेरे प्यार के चर्चे हर ज़बान पर सबको मालूम है और सबको खबर हो गई जवान जाने मन हसीन दिलरुबा मिले तो दिल जवां निसार हो गया जवान जाने मन हसीन दिलरुबा मिले तो दिल जवां निसार हो गया शिकार खुद यहाँ शिकार हो गया ये क्या सितम हुआ ये क्या जुल्म हुआ ये क्या गजब हुआ ये कैसे कब हुआ न जानू मैं न जाने वो
ಹಾಯ್ ಶ್ವೇತಾ. ಹಾಯ್ ಸರ್. ಎಸ್, ಪರ್ಫಾರ್ಮೆನ್ಸ್ ಮಂತಿ ಬಗ್ಗೆ ಎಂಚ ಅನಿಸೊಂದುಂಡು? ಹೌ ಡು ಯು ಫೀಲ್? ಓಕೆ. ಓಕೆ ಆರ್ ಯು ಆರ್ ವೆರಿ ಹ್ಯಾಪಿ? ಓಕೆ ಓಕೆ. ಓಕೆ ಓಕೆ, ನಾಟ್ ಹ್ಯಾಪಿ. ಹ್ಯಾಪಿ ಎಸ್ ಬಟ್ ನಾಟ್ ಸೋ ಮಚ್. ಐ ಕುಡ್ ಹ್ಯಾವ್ ಮೇ ನೋ ದ ರೀಸನ್? ದಾಯ್ ಯು ನೋ ತುಳು? ತುಳು ನೋ ಸರ್, ಕನ್ನಡ ಸರ್. ಕನ್ನಡ. ಓಕೆ, ಏನು ರೀಸನ್ ಅಂತ ತಿಳ್ಕೊಬೋದಾ ಯಾಕೆ ಹ್ಯಾಪಿ ಇಲ್ಲ? ಲಿಟ್ಲ್ ಬಿಟ್ ಸ್ವಲ್ಪ ಮಿಸ್ಟೇಕ್ ಆಯ್ತು ಅದಕ್ಕೆ. ಹಾಂ, ಗೊತ್ತುಂಟು, ನಿಮಗೆ ಗೊತ್ತಾಯ್ತು. ಓಕೆ, ವೆರಿ ಗುಡ್. ಮಿಸ್ಟೇಕ್ನ ಒಪ್ಕೊಳ್ಳೋದೇ ದೊಡ್ಡ ಒಂದು ಕರೇಜ್ ಬೇಕು ಅದಕ್ಕೆ. ವೆರಿ ಗುಡ್ ಆನ್ ದ್ಯಾಟ್. ಆ್ಯಂಡ್ ನನಗೆ ಏನು ಇಷ್ಟ ಆಯ್ತು ಅಂದರೆ, ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಇಂಪ್ರೂವ್ ಆಗಿದೆ ಶ್ವೇತಾ. ವೆರಿ ಗುಡ್ ಆನ್ ದ್ಯಾಟ್. ಆ್ಯಂಡ್ ನಿಮ್ಮ ಕೊರಿಯೋಗ್ರಫಿ ಅಲ್ಲಿ ನನಗೆ ತುಂಬ ಇಷ್ಟ ಆದದ್ದು ಸಾಂಗ್ ಸೆಲೆಕ್ಷನ್ಸ್. ಒಂದು ಬ್ಯೂಟಿಫುಲ್ ರೆಟ್ರೋ ಸಾಂಗ್ಸ್ನೆಲ್ಲ ತೊಗೊಂಡು ಬಂದಿದ್ದೀರಾ. ಈ ಸಲ ಗೊತ್ತಿಲ್ಲ ರೆಟ್ರೋ ರೌಂಡ್ ಉಂಟಾ ಅಂತ, ಬಟ್ ಆಲ್ರೆಡಿ ಐ ಕುಡ್ ಸಿ ದ ರೆಟ್ರೋ ರೌಂಡ್ಸ್, ಐ ಮೀನ್ ರೆಟ್ರೋ ಸಾಂಗ್ಸ್ ಇಲ್ಲಿ. ಹಾಯ್ ಶ್ವೇತಾ ಕಾಮತ್. ಹಾಯ್ ಸರ್. ಸೊ ಎಷ್ಟು ದಿವಸದ್ದು ಪ್ರಾಕ್ಟೀಸ್ ಶ್ವೇತಾ ಕಾಮತ್? ಆಲ್ಮೋಸ್ಟ್ 1 ವೀಕ್. 1 ವೀಕಲ್ಲಿ. ಸೊ ಸೂರಜ್ ಸರ್ ಹೇಳಿದಾಗೆ ನನಗೆ ನಿಮ್ಮದು ಸಾಂಗ್ಸ್ ಆಫ್ ಸಿಲೆಕ್ಷನ್ಸ್ ಒಂದು 60s ಆನಂತರ ಸ್ವಲ್ಪ 70s ಹೋದ್ರಿ, ಆನಂತರ ಸ್ವಲ್ಪ 80s ಡಿಸ್ಕೋ ತನಕ ಹೋಗಿ ನಾನು ಎಂಡ್ ಮಾಡಿದ್ದೀರಿ. ನಾನು ಇನ್ನೂ ಸಹ ಮುಂದೆ ಹೋಗ್ತಾ ಇದ್ದೀರಾ, 2020 ತನಕ ಬರ್ತೀರಾ ಅಂತ ಅಂದ್ಕೊಂಡೆ. ಆದರೆ ಟೈಮ್ ಇಟ್ಸ್ ಓಕೆ. ಸೊ ಸರ್ ಹೇಳಿದಾಗೆ ನನಗೆ ನಿಮ್ಮದು ಕಾನ್ಫಿಡೆನ್ಸ್ ತುಂಬ ಖುಷಿ ಆಯಿತು. ನಿಮ್ಮದು ಡ್ರೆಸ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾನು ಕೂಡ. ಸೊ ನೋಡುವ ನಾವು ನೆಕ್ಸ್ಟ್ ಹೇಗೆ ಬರ್ತಾರೆ ಹೇಗೆ ಅಂತೇಳಿ ನಮಗೇನೆ ಗೊತ್ತಿಲ್ಲ, ಹೇಗೆ ಕಂಟೆಸ್ಟೆಂಟ್ ಬರ್ತಾರೆ ಅಂತೇಳಿ. ಅಕಾರ್ಡಿಂಗ್ ಟು ದ್ಯಾಟ್ ನಾವು ರಿಸಲ್ಟನ್ನು ಸ್ವಲ್ಪ ಮತ್ತೆ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ನಮಸ್ತೆ. ನಮಸ್ತೆ ಸರ್. ಇರ್ನ ಡೀಟೇಲ್ಸ್ ಕೊರಲಿ ಇರೋಲ್ಪದ ಬೈದಿಂದ ಅದಂದು. ನಾನು ಮಂಗಳೂರಿನವಳೆ. ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಆಫೀಸಲ್ಲಿ ಸೂಪರಿಂಟೆಂಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಫ್ಲೇವಿ, ಇಫ್ ಐ ಆಮ್ ನಾಟ್. ನೀವು ಬಂದಿದ್ದೀರಾ ಲಾಸ್ಟ್ ಸೀಸನ್ ಅಲ್ಲ, ಸೀಸನ್ 4ಗೆ 2 ಇಯರ್ಸ್ ಬ್ಯಾಕ್ ಬಂದಿದ್ದೇನೆ. ಹೇಳಿ ಫ್ಲೇವಿ, ಹೇಗೆ ಈ ಸಲ ಪ್ರಿಪರೇಷನ್ಸ್ ಹೇಗೆ? ನಾನು 2 ಇಯರ್ಸ್ ಬ್ಯಾಕ್ ಬಂದಿದ್ದಲ್ಲ ಸರ್, ಬಟ್ ನಾನು ಮತ್ತೆ ಕಾಂಪೀಟ್ ಮಾಡಲಿಕ್ಕೆ ಬರಲಿಲ್ಲ. ಬಟ್ ನಾನು ಎನಿಸಿದ್ದೆ ಈ ವರ್ಷ ಅಂತೂ ಬರ್ತೇನೆ, ಜೇಡಾನಂತೆ ತಿರ್ಗಾ ಫೈಟ್ ಮಾಡ್ತೇನೆ ಅಂತೇಳಿ. ಓಕೆ, ಯಾ, ಆಲ್ ದ ಬೆಸ್ಟ್. ಇವತ್ತೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಬೇಕು. 2 ಇಯರ್ಸ್ ಗ್ಯಾಪ್ ತಗೊಂಡು ಟ್ರೈನಿಂಗ್ ಮಾಡ್ಕೊಂಡು ಬಂದಿದ್ದೀರಾ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. रोमियो रोमियो कल के रोमियो, भोली शक्ल वाले सारे के सारे परे पियो. रोमियो रोमियो भड़के प्रेमियो, काहे गले पड़े हो बिन बुलाए बारातियों. ले तो गई गले जा, संग में अमर ये जा, ले तो चोरी से हसीना जोरी. कभी लगे मोनालिसा, कभी कभी लगे ललिता, और कभी जैसे कादम्बरी. हाय मेरी परम 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 सुंदरी, हाय मेरी परम 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 सुंदरी. सर से पैर तलक बेतहाशा हुस्न से भरी, हाय मेरी परम 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 सुंदरी. मैंने तेरे लिए छोड़ा है ज़माना, जरा तेरा इरादा तो बता. ऐसे नजरे तो मुझसे चुराना, जरा तेरा इरादा तो बता. ಥ್ಯಾಂಕ್ ಯು ಫ್ಲೇವಿ. ಹಾಯ್ ಫ್ಲೇವಿ. ಹಾಯ್ ಸರ್. ಹೌ ಆರ್ ಯು? ಐ ಆಮ್ ಗುಡ್. ವೆರಿ ಗುಡ್. ಗುಡ್, ಯಾ, ವೆರಿ ಗುಡ್. ಸೊ ಹೇಗೆ ಅನಿಸ್ತು ಫ್ಲೇವಿ? ನನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ನಾನು ಕೊಟ್ಟಿದ್ದೇನೆ. ಹಾ. ಮಿಕ್ಕಿದು ತಮಗೆ ಬಿಟ್ಟದ್ದು. ಅಫ್ಕೋರ್ಸ್ ನಾವು Yeah. ಜಡ್ಜ್ ಮಾಡ್ತೇವೆ. ಪರ್ಫಾರ್ಮೆನ್ಸಿಗೆ ಬರೋಣ. ಹಾ. ಎಷ್ಟು ದಿವಸದ್ದು, ಎಷ್ಟು ಟೈಮ್ ತಗೊಂಡಿದ್ದೀರಾ ಈ ಪರ್ಫಾರ್ಮೆನ್ಸಿಗೆ? ಎಷ್ಟು ಟೈಮಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀರಾ? ಯಾರನ್ನಾದರೂ ಕೊರಿಯೋಗ್ರಾಫರನ್ನು ಹೈರ್ ಮಾಡಿದ್ರಾ? ಹೇಗೆ?
ಕೊರಿಯೋಗ್ರಾಫರ್ ನಾನು ಮಾಡಲಿಲ್ಲ ಸರ್, ಬಟ್ ನನ್ನಷ್ಟೇ ನಾನು ಯೂಟ್ಯೂಬೆಲ್ಲ ನೋಡ್ತಾ ಇದ್ದೆ. ಬಟ್ ಇವಾಗ ನನಗೆ ಆಫೀಸಲ್ಲಿ ಹೆವಿ ವರ್ಕ್ ಇದ್ದ ಕಾರಣ ಸ್ವಲ್ಪ ಪ್ರಾಕ್ಟೀಸ್ ಸ್ವಲ್ಪ, ಬಟ್ ನಾನು ನೈಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಮನೆಯಲ್ಲಿ. ಓಕೆ. ಸೊ ನೆಕ್ಸ್ಟ್ ಒಂದು ವೇಳೆ ನೀವು ನೆಕ್ಸ್ಟ್ ರೌಂಡಿಗೆ ಸಿಲೆಕ್ಟ್ ಆದರೆ ಹೇಗೆ? ನಾನು ಸೂರಜ್ ಸರ್ ಆಲ್ರೆಡಿ ನಿಮ್ಮ ಡಾನ್ಸನ್ನು ನೆನೆಪಿಟ್ಟಿದ್ದಾರೆ ಅಂದರೆ ಇಟ್ಸ್ ಎ ಗ್ರೇಟ್ ಥಿಂಗ್. ಏನೋ ಒಂದು ನಿಮ್ಮದಲ್ಲಿ ಏನೋ ಚಾಮ್ ಆಗಲಿ, ಏನೋ ಒಂದು ಎನರ್ಜಿ ಇದೆ. ಒಂದು ವೇಳೆ ನೆಕ್ಸ್ಟ್ ರೌಂಡಿಗೆ ಸಿಲೆಕ್ಟ್ ಆದರೆ ಸ್ವಲ್ಪ ಸ್ಟೆಪ್ಸಲ್ಲಿ ಸ್ವಲ್ಪ ವರ್ಕ್, ಸ್ವಲ್ಪ ಯಾವುದಾದ್ರೂ ಒಂದು ಒಳ್ಳೆ ಕೊರಿಯೋಗ್ರಾಫರ್ಸನ್ನು ಸಿಲೆಕ್ಟ್ ಮಾಡಿ, ಒಂದು ವೇಳೆ ನೀವು ಮಾಡಿದಾದರೂ ಸ್ವಲ್ಪ ವೇರಿಯೇಷನ್ ಸ್ಟೆಪ್ಸಲ್ಲಿ ತನ್ನಿ. ಫ್ಲೇವಿ ಅವರೇ, ನನಗೆ ನಿಮ್ಮಲ್ಲಿ ತುಂಬ ಇಷ್ಟ ಆಗೋದು ಏನಂದರೆ ಯು ಆರ್ ವೆರಿ ಇನೋಸೆಂಟ್ ಆ್ಯಂಡ್ ಸಿನ್ಸಿಯರ್ ಇನ್ ವಾಟ್ ಯು ಡೂ. ಅದು ನನಗೆ ತುಂಬ ಇಷ್ಟ. ತುಂಬ ಕಡಿಮೆ ಜನರಲ್ಲಿ ನೋಡೋಕ್ಕೆ ಸಿಗುತ್ತೆ. ಅಂದರೆ ಈ ಸಿನ್ಸಿಯಾರಿಟಿ ಮತ್ತು ಇನೋಸೆನ್ಸ್ ಎಲ್ಲರ ಹತ್ರನೂ ಇರಲ್ಲ. ಸೊ ನೀವು ಈ ಸಲನೂ ಅದೇ ಸಿನ್ಸಿಯಾರಿಟಿ ಇನೋಸೆನ್ಸ್ ಇಟ್ಕೊಂಡು ಬಂದಿದ್ದೀರಾ. ನಂಗೆ ಏನಂದರೆ ಆ 2 ಇಯರ್ಸಿಂದ ಚೇಂಜಸ್ ಕಾಣ್ತಾ ಇಲ್ಲ ಫ್ಲೇವಿ ಅವರೇ. ಅದೇ ಮೂಮೆಂಟ್ಸ್, ಅದೇ ಇದು ಬರ್ತಿದೆ. ಬಟ್ ಲುಕಿಂಗ್ ಎಟ್ ಯು ಆ್ಯಂಡ್ ಯುವರ್ ಸ್ಪಿರಿಟ್, ವಿ ಬೋತ್ ಜಡ್ಜಸ್ ಡಿಸೈಡೆಡ್ ದ್ಯಾಟ್ ಯು ಆರ್ ಕಮಿಂಗ್ ಫಾರ್ ದ ನೆಕ್ಸ್ಟ್ ರೌಂಡ್. ಕಂಗ್ರ್ಯಾಚುಲೇಷನ್ಸ್ ಫ್ಲೇವಿ. ಥ್ಯಾಂಕ್ ಯು ಸೋ ನಿಮ್ಮ ಮಚ್. ಎಫರ್ಟ್ ಕಂಟಿನ್ಯೂಸ್ ಇರಲಿ. ನೆಕ್ಸ್ಟ್ ರೌಂಡ್ಗೆ ಇನ್ನಷ್ಟು ನೀವು ಎಫರ್ಟ್ ಹಾಕಿ ಕಾಂಪೀಟ್ ಮಾಡಬೇಕು. ಇದರ ನಂತರ ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ಬಟ್ ನಿಮ್ಮ ಒಂದು ಎಫರ್ಟ್ಗೋಸ್ಕರ ಆ್ಯಸ್ ಜಡ್ಜಸ್ ವಿ ಡಿಸೈಡೆಡ್ ಇಟ್ ಯು ನೀಡ್ ಒನ್ ಮೋರ್ ಚಾನ್ಸ್ ಟು ಪ್ರೂವ್ ಯುವರ್ ಸೆಲ್ಫ್. ಓಕೆ, ಆಲ್ ದ ಬೆಸ್ಟ್ ಟು ಯು. ಸೊ ಕಮ್ ಆ್ಯಂಡ್ ಟೇಕ್ ಯುವರ್ ಗೋಲ್ಡನ್ ಮೆಡಲ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಾಯ್ ಸೌಮ್ಯ. ಹಾಯ್ ಸರ್. ಹಾಯ್, ಎಲ್ಲಿಂದ ಬಂದಿದ್ದೀರಾ? ನಿಮ್ಮ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ಬೋದು ಸೌಮ್ಯ ಅವರೇ? ನಾನು ಚಿಕ್ಕಮಂಗ್ಳೂರಿಂದ ಬಂದಿದ್ದೀನಿ. ವಾವ್. ನನಗೆ 2 ಮಕ್ಕಳಿದ್ದಾರೆ. ಒಂದು 5 years ಓಲ್ಡ್, ಒಬ್ಬ 1.5 years ಓಲ್ಡ್ ಇದ್ದಾನೆ. ಓಕೆ. ಹಸ್ಬೆಂಡ್ ಅವರು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ. ಓಕೆ. ಇದು ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು, ಹಾಗಾಗಿ ಬಂದಿದ್ದೀನಿ. ಅತ್ತೆ ಮಾವೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು, ಹೋಗಿ ಮಾಡು ಅಂತ ಕಳಿಸಿದ್ದಾರೆ. ಬೆಸ್ಟ್ ಕೊಡೋಣ ಅಂತ ಬಂದಿದ್ದೀನಿ ಸರ್. ಸೊ ನೀವು ಟ್ರೈನ್ ಡಾನ್ಸರ್ಸ್ ಸೌಮ್ಯ ಅವರೇ? ಯಾಕೆಂದರೆ ನಿಮ್ಮ ನಮಸ್ಕಾರ ನೋಡುವಾಗ ನಮಗೆ ಸ್ವಲ್ಪ ಕ್ಲಾಸಿಕಲ್ ಸ್ವಲ್ಪ ನಿಮಗೆ ನಾಲೆಜ್ ಇದೆ ಅಂತ. ಸರ್, ಇದು ಡ್ಯಾನ್ಸ್ ಕ್ಲಾಸಿಗೆ ಅಂತ ಏನು ಹೋಗಿಲ್ಲ, ಆದರೆ ಇವಾಗ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಲಾಸ್ಟ್ ಎಪಿಸೋಡ್ ಇಲ್ಲಿ ನೋಡಿ ಇನ್ಸ್ಪೈರ್ ಆಗಿದ್ದೀನಿ, ಚೆನ್ನಾಗಿ ಮಾಡ್ಬೋದು ಅಂತ. ಇದು ಶರತ್ ಸರ್ ಅಂತ ಚಿಕ್ಕಮಂಗ್ಳೂರಲ್ಲಿ ಒಬ್ಬರಿದ್ರು, ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ನಾನು ಜಾಯ್ನ್ ಆಗಬೇಕಂತೇಳಿ ಪ್ರಾಕ್ಟೀಸ್ ಕೊಟ್ಟು ಇಲ್ಲಿ ಬಂದಿದ್ದೀನಿ ಸರ್. ಓಕೆ. ನಿಮ್ಮ ಪ್ರಿಪ್ರೇಷನ್ ನೋಡಿದಾಗ ಫುಲ್ ಬ್ಯಾಂಗ್ ಆನ್ ಪರ್ಫಾರ್ಮೆನ್ಸ್ ಕೊಡಲಿಕ್ಕೆ ರೆಡಿಯಾಗಿ ಬಂದಿರೋ ಹಾಗಿದೆ, ಹೌದಲ್ವಾ? ಸೊ ಫ್ಯಾಮಿಲಿ ಸಪೋರ್ಟ್ ಇದೆ, ಕೊರಿಯೋಗ್ರಾಫರ್ ಸಪೋರ್ಟ್ ಇದೆ, ನಿಮಗೆ ಓನ್ ಇಂಟ್ರೆಸ್ಟ್ ಇದೆ. ಸೊ ಚಿಕ್ಕಮಂಗ್ಳೂರಿಂದ ಮಂಗಳೂರು ತನಕ ಪ್ರಯಾಣ. ಸೊ ಎಕ್ಸ್ಪೆಕ್ಟೇಷನ್ ತುಂಬ ಹೈ ಮಾಡಿಬಿಟ್ರಿ ಇಂಟ್ರೊಡಕ್ಷನಲ್ಲೇ. ಸೊ ಆಲ್ ದ ಬೆಸ್ಟ್ ಸೌಮ್ಯ, ಚೆನ್ನಾಗಿ ಒಂದು ಒಳ್ಳೆ ಬ್ಯಾಂಗ್ ಆನ್ ಪರ್ಫಾರ್ಮೆನ್ಸ್ ಕೊಡಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹಾಯ್ ಸೌಮ್ಯ. ಹಾಯ್ ಸರ್. ಹೇಗಾಯಿತು ನಿಮಗೆ? ಹೇಗೆ ಅನಿಸ್ತು ಪರ್ಫಾರ್ಮೆನ್ಸ್? ಬೆಸ್ಟ್ ಕೊಟ್ಟಿದ್ದೀನಿ. ಬೆಸ್ಟ್ ಕೊಟ್ಟಿದ್ದೀರಾ? ಅದೇ ಇನ್ನೂ ಮಾಡಬೇಕಿತ್ತು. ಓಕೆ. ಅದ್ಯಾಕೆ ಸ್ವಲ್ಪ ಆಡಿಷನ್ಸಲ್ಲಿ ನೀವು 100% ಕೊಡ್ಬೇಕು ತಾನೆ? ಕೊಟ್ಟಿದ್ದೀನಿ ಸರ್. ಒಂಚೂರು ಬಿಟ್ಟಾ? ಬಿಟ್ಟಿಲ್ಲ.
ಇನ್ನೂ ಕೊಡ್ಬೋದಿತ್ತು. ಕೊಡ್ಬೋದಿತ್ತು. ಒಂದು ವೇಳೆ ನೆಕ್ಸ್ಟ್ ರೌಂಡಿಗೆ ಸಿಲೆಕ್ಟ್ ಆದರೆ ಅದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮದು. ಎಸ್ -2 ಎಷ್ಟು ನೀವು ಬಾಕಿ ಇಟ್ಟಿದ್ದೀರಾ ಅಂತ ಹೇಳಿದ್ದೀರಾ. ಸೊ ಅದನ್ನು ಖಂಡಿತ ಕೊಡ್ತೀರಿ. ಸೊ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ನೋಡ, ಸೂರಜ್ ಸರ್ ಏನು ಹೇಳ್ತಾರೆ ನೋಡ. ಓಕೆ ಸೌಮ್ಯ, ನಿಮ್ಮ ಡ್ಯಾನ್ಸ್ ಚೆನ್ನಾಗಿತ್ತು, ನೋ ಡೌಟ್ ಅಬೌಟ್ ಇಟ್. ಬಟ್ ಏನಂದರೆ ಬರೀ ಎನರ್ಜಿ ಇತ್ತು, ನನಗೆ ಸ್ಟೆಪ್ ಫಿನಿಶಿಂಗ್ ಇರಲಿಲ್ಲ. ಮತ್ತು ನೀವು ಹೇಳಿದ್ರ 100% ಕೊಟ್ಟಿಲ್ಲ ಅಂತ, ಯಾಕೆ, ಏನಾಯಿತು? ಸರ್ ಕೊಟ್ಟಿದ್ದೀನಿ, ಆದರೆ ಯಾವತ್ತೂ ಪರ್ಫೆಕ್ಟ್ ಇರಲ್ಲ ಅಲ್ಲ. ಅಂದ್ರೂ ನಮಗೆ ಪರ್ಫೆಕ್ಟ್ ಇರೋ ಕಂಟೆಸ್ಟೆಂಟ್ಸ್ ಬೇಕು, ಯಾವತ್ತೂ ಪರ್ಫೆಕ್ಟ್ ಇರಲ್ಲ ಅಂದರೆ ಹೇಗೆ? ಕೊಡ್ತೀನಿ ಸರ್, ನೆಕ್ಸ್ಟ್ ಟೈಮ್ ಸೆಲೆಕ್ಟ್ ಏನಾದರೂ ಆದರೆ ಇನ್ನೂ 100% ಕೊಡ್ತೀನಿ. ಬಟ್ ನಮ್ಮ ಆಡಿಷನಲ್ಲಿ ಏನಂದರೆ ಒಂದೇ ಚಾನ್ಸ್. ಈ ಆಡಿಷನ್ನಲ್ಲಿ ನೀವು ಫೇಲ್ ಆದರೆ ಮನೆಗೆ, ಇನ್ನಾದರೆ ಡ್ಯಾನ್ಸ್ ಮಾಮಿ ಡ್ಯಾನ್ಸ್ ಫ್ಯಾಮಿಲಿಗೆ ಅಷ್ಟೇ. ಈ ನೆಕ್ಸ್ಟ್ ಸೀಸನ್ ಬರುತ್ತಲ್ಲ ಸರ್, ಅವಾಗ ಜಾಯ್ನ್ ಆಗ್ತೀನಿ ಮತ್ತೆ. ಸೊ ಇವಾಗ ಬೇಡ. ಸೊ ಟಾಟಾ ಬಾಯ್ ಬಾಯ್, ನೀವು ಮನೆಗೆ ಹೋಗ್ಬೋದು. ಇವಾಗ ಬೇಡ ನಿಮಗೆ, ನೆಕ್ಸ್ಟ್ ಸೀಸನ್ ಟ್ರೈ ಮಾಡ್ತೀರಾ? ಇವತ್ತೇನಾಯಿತು, ನನಗೆ ಎನರ್ಜಿ ಕಾಣಲಿಕ್ಕೆ ಸಿಕ್ತು, ತುಂಬ ಚೆನ್ನಾಗಿರೋ ಎನರ್ಜಿ ಒಪ್ಕೋತೀನಿ. ಆದರೆ ನನಗೆ ಡ್ಯಾನ್ಸಿಂಗ್ ವೈಸ್ ಫಿನಿಶಿಂಗ್ ಇರಲಿಲ್ಲ ಸರ್. ಇದು ಸ್ವಲ್ಪ ತುಂಬ ಸ್ಪೀಡ್ ಆಯಿತು, ಸ್ವೆಟ್ ಆಗಿತ್ತು ಸ್ವಲ್ಪ ಕಾಲು. ಓಕೆ, ಸ್ವಲ್ಪ ನಂಗೆ ಜಾರ್ತಾ ಇತ್ತು, ಸ್ವಲ್ಪ ಸ್ವೆಟ್ ಆಗ್ತೀನಿ ಸ್ವಲ್ಪ ಜಾಸ್ತಿ. ಹಾಗಾಗಿ ಈ ರೀಸನ್ ನಾವು ಆ್ಯಕ್ಸೆಪ್ಟ್ ಮಾಡುವಂಗಿಲ್ಲ. ಏನಿಲ್ಲ ಸೌಮ್ಯ, ದಿಸ್ ವಾಸ್ ಅನ್ ಅಮೇಝಿಂಗ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್. ನಮಗೆ ಒಂದು ಫೈನಲಿಸ್ಟ್ ಕಾಣ್ತಾ ಇತ್ತು ನಿಮ್ಮ ಹತ್ರ. ಥ್ಯಾಂಕ್ ಯು ಸರ್, ಅಷ್ಟು ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಓಕೆ, ಸೊ ಸೌಮ್ಯ, ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್. ನಿಮ್ಮ 15 ಡೇಸ್ ಪ್ರಾಕ್ಟೀಸ್ ಮಾಡಿದ್ರು ಅಂದ್ಕೊಂಡ್ರಾ? ಅಲ್ಲ 15 ಡೇಸ್ ಅಲ್ವಾ? ಹೌದು, ಸಣ್ಣ ಮಗು ಇದೆ ನನಗೆ. ಓಕೆ, ಅದನ್ನು ಮ್ಯಾನೇಜ್ ಮಾಡಿಕೊಂಡು ಓಕೆ, ಡ್ಯಾನ್ಸ್ ಮಾಡಿಕೊಂಡು ಶಶಾಂಕ್ ಮಾಸ್ಟರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ನನಗೆ. ಓಕೆ, ಯಾರೆಲ್ಲ ಹೆಲ್ಪ್ ಮಾಡಿದ್ದಾರೆ? ನಿಮ್ಮ ಹಾರ್ಡ್ ವರ್ಕ್, ಮಗು ಇಟ್ಕೊಂಡು ಎಲ್ಲ ಮಾಡಿದ್ರ ಅಂತ ಹೇಳಿದ್ರ, ಅದು ಇವತ್ತು ಎದ್ದೆದ್ದು ಕಾಣ್ತಿತ್ತು ಡ್ಯಾನ್ಸಲ್ಲಿ. ಎವ್ರಿ ಸ್ಟೆಪ್ಪಲ್ಲಿ ಐ ಆಮ್ ಎ ಗುಡ್ ಡಾನ್ಸರ್, ನೋಡಿ ನನ್ನ ಡ್ಯಾನ್ಸ್ ಅನ್ನೋ ಥರ ನೀವು ಡ್ಯಾನ್ಸ್ ಮಾಡಿದ್ದೆ. ಸೊ ಆಲ್ ದ ಬೆಸ್ಟ್. ಸೊ ನೆಕ್ಸ್ಟಿಗೆ ಬರುವಾಗ ಒಂದು ಒಳ್ಳೆ ಬ್ಯಾಂಗ್ ಆನ್ ಪರ್ಫಾರ್ಮೆನ್ಸಲ್ಲಿ ಬರಬೇಕು. ಎಸ್, ಇವಾಗ ಹೇಳಿ, ನೀವು ಸೆಲೆಕ್ಟ್ ಆಗಿದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಇವಾಗ ಹೇಳಿ, ಹೆಂಗೆ ಅನ್ನಿಸ್ತಿದೆ? ತುಂಬ ಖುಷಿ ಆಗ್ತಿದೆ ಸರ್, ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ. ಓಕೆ, ಬೇರೆ ಕಡೆ ಎಲ್ಲ ಕಾಂಪಿಟೇಷನ್ಗೆ ನನಗೆ ಸಿಕ್ತಿತ್ತು, ಬಟ್ ನಾನು ಅಷ್ಟು ಇಂಟ್ರೆಸ್ಟ್ ಕೊಡ್ತಿರ್ಲಿಲ್ಲ. ಆದರೆ ಮಕ್ಕಳು ಎಲ್ಲ ಇದ್ದಾರೆ ಅಂತ ಹೇಳ್ಬಿಟ್ಟು ಈಗ ಹಸ್ಬೆಂಡ್ ಕೂಡ ತುಂಬ ಸಪೋರ್ಟಿಗಾಗಿದ್ದರು, ಹೋಗು ಮಾಡು ಅಂತ. ಇದರಿಂದನೇ ನಾನು ಬರೋಕ್ಕಾಗಿದ್ದು ಸರ್, ತುಂಬ ಖುಷಿ ಆಗ್ತಿದೆ. ಸೊ ಇವಾಗ ಸೆಲೆಕ್ಟ್ ಆದರೆ ನೀವು ಫಸ್ಟ್ ಒಂದು ಥ್ಯಾಂಕ್ಸ್ ಕೊಡೋದಾದ್ರೆ ಯಾರಿಗೆ ಕೊಡ್ತೀರಾ? ಹಸ್ಬೆಂಡಿಗ, ಕೊರಿಯೋಗ್ರಾಫರ್ಗ? ಹಸ್ಬೆಂಡಿಗೆ ಕೊಡ್ತೀನಿ ಸರ್. ಓಕೆ, ಕಂಗ್ರ್ಯಾಚುಲೇಷನ್. ಬನ್ನಿ, ನಿಮ್ಮ ಗೋಲ್ಡನ್ ಮೆಡಲ್ನ ತಗೊಳ್ಳಿ. ಕಂಗ್ರ್ಯಾಚುಲೇಷನ್. This program is brought to you by Sun Premium Refined Sunflower Oil. Powered by Citadel Developers and Amrit Noni. ಆರೋಗ್ಯದ ಭರವಸೆ. Co-sponsored by ಜನಪ್ರಿಯ ರೈಸ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಆಭರಣ ಟೈಮ್ಲೆಸ್ ಜ್ಯುವೆಲರಿ ಬ್ಯಾಂಗ್ಳೂರ್, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಮೆಕ್ಕಾಯ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮಾನಸ ಅಮ್ಯೂಸ್ಮೆಂಟ್ ಪಾರ್ಕ್, ಕೆಟಿ ಸ್ಪೆಷಾಲಿಟಿ, ಭಾರ್ಗವ್ ಎಂಟರ್ಪ್ರೈಸಸ್, ದ ರೇಮಂಡ್ ಶಾಪ್, ಬರ್ತ್ ಬಿಯಾಂಡ್, ಯೂನಿಟಿ ಹಾಸ್ಪಿಟಲ್, ಬೇಬಿ ಕಾಪ್, ಪ್ರವಾಹಿ ಕ್ವಾಟ್, ಮೇಕಪ್ ಪಾರ್ಟ್ನರ್, B+, ವಾರ್ಡ್ರೋಬ್ ಪಾರ್ಟ್ನರ್, ಕಾಸ್ಟ್ಯೂಮ್ ಕಾಟೇಜ್.